ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನೆಲ್. ಇವತ್ತು ನಾನು ಗುಳ್ಳದ ಉಪ್ಪಿನಕಾಯಿ ಮಾಡ್ತೇನೆ. ಗುಳ್ಳವನ್ನು ಈ ಥರ ಕೊಯ್ದು ಉಪ್ಪಿಗೆ ಸಾರಿಸಿಟ್ಟಿದ್ದೇನೆ. ಈಗ ಅದು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ತೇನೆ. ಕೊತ್ತಂಬರಿ, ಮೆಂತ್ಯ, ಹಿಂಗು ಇದು ಎಣ್ಣೆ ಹಾಕಿ ಹುರಿದು ಮೆಣಸಿನೊಟ್ಟಿಗೆ ಕಡಿಬೇಕು. ಮಿಕ್ಸಿಯಲ್ಲಿ ಮೆಣಸು ಹಾಕಿದ್ದೇನೆ, ಮತ್ತು ಕೊತ್ತಂಬರಿ, ಮೆಂತ್ಯ, ಹಿಂಗು ಹುರಿದದ್ದು ಹಾಕಿದ್ದೇನೆ. ಈಗ ಕಡಿತೇನೆ. ಹುಳಿ ಬದಲಿಗೆ ನಾನು ಅಂಬಡೆ ಗುದ್ದಿ ಹಾಕ್ತೇನೆ. ಕಡಿದು ತಂದಿದ್ದೇನೆ. ನೋಡಿ, 2 ಅಂಬಡೆ ಗುದ್ದಿ ಹಾಕಿದ್ದೇನೆ. ಈಗ ಉಪ್ಪು ಹಾಕಿ ಕುದಿಸ್ಲಿಕ್ಕೆ ಇಡ್ತೇನೆ. ಈಗ ಇದಕ್ಕೆ ಕುದಿ ಬಂತು. ಹುರಿದಿಟ್ಟ ಗುಳ್ಳ ಹಾಕ್ತೇನೆ. ಹುರಿದಿಟ್ಟ ಗುಳ್ಳ ಹಾಕಿದ್ದೇನೆ. ಕುದಿ ಬಂದ ನಂತರ ಒಗ್ಗರಣೆ ಹಾಕ್ತೇನೆ. ನೋಡಿ, ಈಗ ಒಳ್ಳೆ ಕುದಿ ಬಂತು. ಈಗ ನೋಡಿ, ಎಣ್ಣೆ ಇಟ್ಟಿದ್ದೇನೆ. ಸಾಸಿವೆ ಹಾಕ್ತೇನೆ ಒಗ್ಗರಣೆಗೆ. ಸಾಸಿವೆ ಚಟಪಟ ಆಯಿತು. ಒಗ್ಗರಣೆ ಈಗ ರೆಡಿ ಆಯಿತು ಬದನೆಕಾಯಿದು ಉಪ್ಪಿನಕಾಯಿ. Like and subscribe for more such video updates.